ತಮ್ಮ ಪಾತ್ರ ಜೊತೆಗೆ ಸ್ಯಾಂಡಲ್ವುಡ್ನ ಘಟೋತ್ಕಚ ಅಂತ ನಮ್ಮ ನಿರ್ದೇಶಕರು ಹೇಳ್ತಿದ್ದಾರೆ. ಸೊ ಈ ಹೊಸ ಬಿರುದಿನ ಬಗ್ಗೆ, ಪಾತ್ರದ ಬಗ್ಗೆ, ಸಿನಿಮಾದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಏನಪ್ಪಜಿ ಗ್ಲಾಮರಾ ಸ್ವಲ್ಪ ಬೆಳಗಾಗಿದ್ದೀನಿ ಅನ್ಸುತ್ತೆ, ಚೆನ್ನೈಗೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಬಂದು. ಓಕೆ, ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಪ್ರತಿ ಸರಿ ಒಂದೊಂದು ಸಿನಿಮಾ ತೊಗೊಂಬಂದಾಗಲೂ ಅದ್ರ ಒಳಗಿನ ಕತೆಗಳನ್ನು ಅಥವಾ ಅದ್ರ ಒಳಗಿನ ಗುಟ್ಟನ್ನು ಅದಕ್ಕೆ ಹಾಕಿರೋ ಶ್ರಮಗಳನ್ನು ಮಾತಾಡ್ತಾ ಇರ್ತೀವಿ. ಸೊ ಈ ಚಿತ್ರದಲ್ಲೂ ಅದರಿಂದನೇ ಶುರು ಮಾಡ್ತೀನಿ. ಆ್ಯಂಡ್ ಸ್ಯಾಂಡಲ್ವುಡ್ ಘಟೋತ್ಕಚ ಅಂತ ಅವ್ರು ಹೇಳ್ತಾ ಇರೋದು ಅವ್ರ ಪ್ರೀತಿಯಿಂದ, ನಾನು ಇಟ್ಕೊಂಡಿರೋದಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ಅವ್ರು ಆ ಪ್ರೀತಿಯಿಂದ ಹೇಳಿದ್ದಾರೆ. ಹಂಗೆ ನನ್ನ ಹೆಸರನ್ನು ತಗೊಂಡೋಗಿ ಮೇಲೂ ಹಾಕಿದ್ದಾರೆ. ಪಾಪ ಹೀರೋ ಇಲ್ಲಿದ್ದಾರೆ. ಹೀರೋ ಆ್ಯಕ್ಚುಲಿ ಅವನು ಅಲ್ಲಿ ಕಪ್ಪು ಸುಂದರಿಯ ಕತೆ ಅಂತಿದೆಯಲ್ಲ, ಆ ಕಪ್ಪು ಸುಂದರಿಯ ಅಂದರೆ ಆ ಕಪ್ಪು ಜನಾಂಗದ ನಾಯಕನಾಗಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ, ಕಾಳಿಂಗನಾಗಿ. ಅದಕ್ಕೊಂದು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ಸರ್ಪ್ರೈಸ್ ಎಲಿಮೆಂಟ್ ಅಂತ ನನಗೇನು ಅನಿಸಿದ್ದು ಅಂದರೆ, ಇಡೀ ಈ ಟ್ರೈಲರ್ನ ನೋಡಿದಾಗ ನಾನು ಈ ಸಿನಿಮಾ ಹೀಗೆ ಬರುತ್ತೆ ಅಂತ ದೇವರಣೆ ಅಂದ್ಕೊಂಡಿರಲಿಲ್ಲ. ಬಟ್ ಅಷ್ಟು ಅದ್ಭುತವಾಗಿ ಈ ಟ್ರೈಲರ್ನ ನೋಡಿದ್ಮೇಲೆ ನನಗೆ ಒಳಗಡೆಯಿಂದ ಇನ್ನೊಂದು ಥರದ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗಿದೆ ಈ ಸಿನಿಮಾ ಮೇಲೆ. ಸೊ ಜನ ಇದನ್ನು ಮೆಚ್ಕೋತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸು. ಬಣ್ಣ ಕಪ್ಪು ಮತ್ತು ಬಿಳಿ, ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಅದ್ರ ಜೊತೆಲಿ ಸಮಾನತೆಯ ಬಗ್ಗೆನೂ ನೀವೊಂದು ಡೈಲಾಗನ್ನು ಕೇಳ್ತೀರ. ನಾವು ಸಮಾಜದಲ್ಲಿ ಈ ಸಮಾನತೆಯನ್ನು ತರಬೇಕು ಅಥವಾ ಈ ಥರದ ಸೌಹಾರ್ದತೆಯನ್ನು ಮೇಂಟೈನ್ ಮಾಡಬೇಕು ಅಂತ ಇರಬೇಕಾದ್ರೆ ಸುಮಾರಷ್ಟು ವಿಚಾರಗಳಾಗಲೇ ನವೀನ್ ಕ್ವೆಶನ್ ಮಾಡ್ದಂಗೆ, ಸರ್ ಆನ್ಸರ್ ಮಾಡ್ದಂಗೆ, ಔರಂಗಜೇಬನನ್ನು ಸಂಭ್ರಮಿಸುವಂತಹ ಕರ್ಮ ಬಂದಿದೆ. ಸೊ ಇದೆಲ್ಲವನ್ನು ಸೈಡ್ಗಿಡೋಣ. ಯಾಕಂದರೆ ಏನಾಗುತ್ತೆ, ಪ್ರತಿ ಮಾಧ್ಯಮ ಇದಕ್ಕೆ ಬಂದಾಗಲೂ ಒಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಆ ಪ್ರೆಸೆಂಟ್ ಸಿಚುವೇಶನಲ್ಲಿ ಆಗಿರುವಂಥ ಯಾವುದೋ ಒಂದು ವಿಚಾರನ ತೆಗೆದು ನಾವು ಮಾತಾಡಿದ್ರೆ ಇವರು ಸಿನಿಮಾ ಪಬ್ಲಿಸಿಟಿಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಅಂತಾಗುತ್ತೆ. ಬಟ್ ಇಲ್ಲಿ ಶಿವಾಜಿಯ ತಲೆಮಾರುಗಳ ಕತೆಗಳನ್ನು ಹೇಳಕ್ಕೆ ಹೊರಟಿದ್ದೀವಿ, ಅಥವಾ ಶಿವಾಜಿಯ ಕಡೆಯಿಂದ ಬಂದಿರುವಂತಹ ಒಂದು ಇನಾಮು ಬಂದಿರುವಂತಹ ಒಂದು ಇನಾಮ್ದಾರ್ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀವಿ. ಸೊ ಇದಕ್ಕೆ ತುಂಬ ಸೂಕ್ತವಾಗುತ್ತೆ ಅನ್ಸುತ್ತೆ ಆ ಟಾಪಿಕ್ಗಳ ಬಗ್ಗೆ ಮಾತಾಡಿದಾಗ. ನಡಿಬಾರ್ದಾಗಿತ್ತು ನಡೀತಾ ಇದೆ, ಅಥವಾ ನಡಿಬೇಕಾಗಿತ್ತು ಅನ್ನೋವಂಥ ಕೆಲವೊಂದಿಷ್ಟು ಜನರು, ತಪ್ಪೇನಿದೆ ಅನ್ನೋವಂಥ ಕೆಲವೊಂದಿಷ್ಟು ಜನರು. ಸೊ ಇದೆಲ್ಲದರ ನಡುವೆ ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅಂದರೆ, ನಾವು ಪ್ರತಿ ಸರಿ ಕನ್ನಡಿಗರಾಗಿ ಅಥವಾ ನಾವು ಕರ್ನಾಟಕದವರಾಗಿ ಶಾಂತಿ ಮಂತ್ರವನ್ನೇ ಹೇಳಬೇಕು ಅಂತ ನಮಗೆಲ್ಲರೂ ಹೇಳ್ಕೊಟ್ಬಿಟ್ಟಿದ್ದಾರೆ ಮುಂಚೆಯಿಂದನೂ. ನಾವು ಅದನ್ನೇ ಮಾಡ್ಕೊಂಬಂದಿದ್ದೀವಿ. ಒಂದು ಕಡೆ ಶಾಂತಿ ಮಂತ್ರನ ಮಾಡಿ ಅಂತ ಹೇಳ್ತಾರೆ, ಬಟ್ ಇನ್ನೊಂದು ಕಡೆ ಯಾಕೆ ಈ ಥರದ ವಿಚಾರಗಳನ್ನ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತುಂಬ ದೊಡ್ಡ ಕ್ವೆಶನ್ ಇದೆ. ಬಟ್ ಅದನ್ನು ಡಿಬೇಟ್ ಮಾಡುವಂಥ ವೇದಿಕೆ ಇದಲ್ಲ. ಆದರೆ ಪ್ರತಿ ಸರಿನೂ ಈ ಥರದ್ದು ಯಾವುದೋ ಒಂದು ವಿಚಾರ ಆದಾಗ ಸಮಾಧಾನ ಮಾಡ್ಕೋಬೇಕಾಗಿರೋದು ನಾವು ಕನ್ನಡಿಗರು ಮಾತ್ರ, ಬೇರೆ ಯಾರೂ ಮಾಡ್ಕೊಳ್ಳಲ್ಲ. ನಮ್ಮ ವಿಚಾರದ ಬಗ್ಗೆ ನಾವು ಮಾತಾಡಿದ್ರೆ ನೀವು ಬಯಾಸ್ಡ್, ನಮ್ಮ ನಂಬಿಕೆಗಳ ಬಗ್ಗೆ ಮಾತಾಡಿದಾಗ ನಾವು ಬಯಾಸ್ಡ್, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಮಾತಾಡಿದಾಗ ನಾವು ಬಯಾಸ್ಡ್. ಸೊ ಈ ಎಲ್ಲ ಆಚಾರ ವಿಚಾರಗಳು ಅಥವಾ ನಮ್ಮ ಸಂಸ್ಕೃತಿಯನ್ನು ಕೂಡಿರುವಂತಹ ಸಿನಿಮಾ ಇನಾಮ್ದಾರ್. ನಾವು ಪ್ರತಿಯೊಂದು ಸಿನಿಮಾ ಮಾಡಿದಾಗಲೂ ಇದರಿಂದ ಒಳ್ಳೇದೇನಾದ್ರು ಹೇಳಬೇಕು ಸಮಾಜಕ್ಕೆ ಅಂತ ಹೊರಡ್ತೀವಿ. ಸಿನಿಮಾದಲ್ಲಿ ರಾಮನ್ ಹೇಗೆ ತೋರಿಸ್ತೀವೋ ರಾವಣನ್ನು ಹಾಗೆ ತೋರಿಸ್ತೀವಿ. ಯಾಕಂದರೆ ರಾವಣನ ಸಂಹಾರ ಆಗಬೇಕು ಅಂತ. ರಾವಣ ಒಳ್ಳೆಯವನು ಅಂತಲ್ಲ. ಪ್ರತಿ ಸಿನಿಮಾದಲ್ಲಿ ಹೀರೋ ಇದ್ದಿದ ತಕ್ಷಣ ವಿಲನ್ ಇರಲೇಬೇಕು. ವಿಲನ್ನನ್ನು ಸಾಯಿಸಿದಾಗಲೇ ಅಥವಾ ವಿಲನ್ನನ್ನು ಒಳ್ಳೆಯವನು ಮಾಡಿದಾಗಲೇ ಹೀರೋ ಆಗಿ ಉಳ್ಕೊಳ್ಳೋದು. ಸೊ ಪ್ರತಿ ಸಿನಿಮಾದಲ್ಲೂ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಹಂಬಲದಲ್ಲಿ ಇರುವಂತಹ ಒಂದು ಚಿತ್ರತಂಡ ಅಥವಾ ಚಿತ್ರೋದ್ಯಮ ಅಂತಲೇ ಕರಿತೀನಿ. ಬಟ್ ಸಮಾಜದಲ್ಲಿ ಮತ್ತೆ ಈ ಥರದ ಏನನ್ಬೋದು ಪುಂಡು ಪೋಖ್ರಿಗಳು ಮಾಡುವಂಥ ಕೆಲಸಕ್ಕೆ ಮತ್ತೆ ತಿರ್ಗಾ ಸಮಾಜ ಎಲ್ಲೋ ಡೈವರ್ಟ್ ಆಗುತ್ತೆ. ಮತ್ತೆ ಅವ್ರನ್ನ ಇನ್ನೊಂದು ಸಿನಿಮಾ ಮೂಲಕನೇ ನಾವು ಅವ್ರನ್ನ ಸರಿ ಮಾಡಬೇಕಂದ್ರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಸಿನಿಮಾ ಮಾಡೋರ ಜವಾಬ್ದಾರಿ ಏನಂದರೆ, ನೀವು ಒಂದು ಸೋಷಲ್ ಮೆಸೇಜ್ ಕೊಡಲೇಬೇಕು. ಸೋಷಲ್ ಮೆಸೇಜ್ ಕೊಡಲಿಲ್ಲ ಅಂದರೆ ಸಿನಿಮಾ ನಾವು ನೋಡಲ್ಲ ಅಂತ. ಸೊ ಸೋಷಲ್ ಮೆಸೇಜ್ ನಾವು ಎಷ್ಟು ಸರಿ ಪ್ರತಿ ಸಿನಿಮಾ, ವಾರಕ್ಕೆ 8 ಸಿನಿಮಾ ರಿಲೀಸ್ ಆಗುತ್ತೆ, 8 ಸಿನಿಮಾದಲ್ಲಿ ಸೋಷಲ್ ಮೆಸೇಜೇ ಕೊಡ್ತಾ ಇದ್ದೀವಿ. ಆದರೂ ಜನ ಬದಲಾಗ್ತಾ ಇಲ್ಲ, ಆದರೂ ಜನ ಅದನ್ನು ರಿಸೀವ್ ಮಾಡ್ತಾ ಇಲ್ಲ, ಜನ ಅದನ್ನು ತಗೋತಾ ಇಲ್ಲ ಅಂದಾಗ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಪ್ರತಿ ಸರಿ ನಮಗೆ ಯಾಕೆ ಪ್ರಶ್ನೆ ಬರುತ್ತೆ, ಸಮಾಜವನ್ನು ಸರಿ ಮಾಡೋ ಜವಾಬ್ದಾರಿ ಕಲಾವಿದರ ಮೇಲಿದೆ. ಕಲಾವಿದರು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೋ ಅಥವಾ ನಿಮ್ಮನ್ನು ಸರಿ ಮಾಡೋದಕ್ಕೆ ಬರ್ತಾರೋ, ಎರಡೂ ಜವಾಬ್ದಾರಿ ಓಕೆ. ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಅದನ್ನು ಮಾಡ್ತಾ ಇದ್ದೀವಿ, ಬಟ್ ಯಾರೂ ಅದನ್ನು ಅನುಸರಿಸ್ತಾ ಇಲ್ಲ. ಪ್ರತಿ ಸರಿ ಎಲೆಕ್ಷನ್ ಬಂದಾಗ ಅಥವಾ ವೋಟ್ಗಳು ಬಂದಾಗ, ಈ ಕಾವೇರಿ ವಿಚಾರ ಆಗಿರ್ಬೋದು, ಪ್ರತಿ ಸರಿ ನಾನು ಸಿನಿಮಾದ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ದೆ, ರೈತರ ಜೊತೆ ನಾವು ಇದ್ದೀವಿ ಅನ್ನೋದನ್ನು ಪ್ರತಿ ಪ್ರೆಸ್ ಮೀಟಿನ ಎಂಡಲ್ಲಿ
ಎಲ್ಲರೂ ಅದನ್ನು ಹೇಳಿ. ಯಾಕಂದರೆ ಕಾವೇರಿ ವಿಚಾರ ಬಂದಾಗ ಮಾತ್ರ ನಾವು ರೈತರ ಪರ ಇದ್ದೀವಿ. ಅಲ್ಲೆಲ್ಲೋ ಫ್ಲಡ್ ಬಂದು ನಾರ್ತ್ ಕರ್ನಾಟಕದಲ್ಲಿ ಎಲ್ಲರೂ ಕೊಚ್ಕೊಂಡು ಹೋದಾಗ ನಾವು ರೈತರ ಪರ ಇದ್ದೀವಿ. ಮಡಿಕೇರಿಲಿ ಲ್ಯಾಂಡ್ ಸ್ಲೈಡಿಂಗ್ ಆದಾಗ ನಾವು ರೈತರ ಪರ ಇದ್ದೀವಿ. ಆ ಸಿಚುವೇಶನ್ನಿಗೆ ಆಗಬಾರ್ದು. ಅದು ಪ್ರತಿ ಪ್ರೆಸ್ ಮೀಟಲ್ಲೂ ಕೊನೆಯಲ್ಲಿ ಹೇಳಿ, ಅದನ್ನ ಕಲಾವಿದರಿಂದಾನೇ ರೀಚ್ ಆಗಬೇಕು ಅನ್ನೋದಾದರೆ ಕಲಾವಿದರಿಂದಾನೇ ರೀಚ್ ಆಗಲಿ. ಹೌದು, ನಾವಿದ್ದೀವಿ ರೈತರ ಜೊತೆ. ಅದು ಕರ್ನಾಟಕದಾದ್ಯಂತ ಅಲ್ಲ, ಭಾರತದಾದ್ಯಂತ ಯಾವುದೇ ಮೂಲೆಯಲ್ಲಿ ಯಾವುದೇ ರೈತಂಗೆ ತೊಂದರೆ ಆದರೂ ನಾವಿದ್ದೀವಿ ಗುರು. ನಮ್ಮಿಂದ ಏನಾಗಬೇಕು ಅದನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ಸರ್ಕಾರದಿಂದ ಏನಾಗಬೇಕು ಅದನ್ನು ನೀವು ಮಾಡಿಸ್ಕೊಳಕ್ಕೆ ನೀವು ರೆಡಿ ಇರಬೇಕು. ಅಲ್ಲಿನ ಜನ ರೆಡಿ ಇರಬೇಕು. ಅವ್ರು ಕೈ ಮುಗಿದು ಕಾಸು ಕೊಟ್ಟು ಓಟ್ ಕೇಳಕ್ಕೆ ಬರ್ತಾರಲ್ಲ, ಆವಾಗ ನೀವು ಹೇಳಬೇಕಾಗಿರುವಂಥದ್ದು. ಈಗಲ್ಲ, ಈಗ ಕೈ ಮೀರಿ ಹೋಗಿದೆ. ಇನ್ನು 5 ವರ್ಷ ನೀವು ಏಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಆ ಪರಿಸ್ಥಿತಿಲಿ ನೀವು ಯೋಚನೆ ಮಾಡದೇ ಇದ್ದವರು ಈ ಪರಿಸ್ಥಿತಿಲಿ ಪ್ರತಿಯೊಬ್ಬನೂ ಬಂದು ಮಾತಾಡಬೇಕು. ಪ್ರತಿಯೊಬ್ಬನೂ ನಾನು ಅದನ್ನೇ ಹೇಳಿದೆ, ಅಂದರೆ ನಮ್ಮ ಜವಾಬ್ದಾರಿ ಏನಾಗುತ್ತೆ ಅಂದರೆ ನಿಮಗೆ ಸಾಂತ್ವನ ಹೇಳೋದಷ್ಟೇ. ನಿಮಗೆ ಸಹಾಯ ಮಾಡ್ಬೋದು. ಒಂದಿಷ್ಟು ಟ್ರಸ್ಟ್ಗಳು, NGOಗಳು ಒಂದು ಫ್ಲಡ್ ಬಂದಾಗಲೋ ಅಥವಾ ಒಂದು ಬರ ಬಂದಾಗಲೋ ನಾವು ಅವ್ರ ಜೊತೆ ಕೂತು ಮಾತಾಡಿ ಅವ್ರಿಗೇನಾದ್ರು ಸಹಾಯ ಮಾಡ್ಬೋದು ಹೊರತು ಶಾಶ್ವತ ಪರಿಹಾರ ಅಲ್ಲ. ಶಾಶ್ವತ ಪರಿಹಾರ ಅನ್ನೋದು ಪ್ರತಿ ಸರಿನೂ ಸರ್ಕಾರದಿಂದನೇ ಬರಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಂದರೆ ಇವತ್ತು ಏನೇನು ಆಗ್ತಾ ಇದೆ ಕರ್ನಾಟಕದಾದ್ಯಂತ ಕರ್ಮಕಾಂಡಗಳು, ಇದೆಲ್ಲದಕ್ಕೂ ಜವಾಬ್ದಾರಿ ನಾವೇ. ನಾವು ಚುನಾಯಿತರ ಯಾರನ್ನ ಚುನಾಯಿಸ್ತೀವಲ್ಲ ಅದು ಜವಾಬ್ದಾರಿ ನಮ್ಮದು. ಸೊ ಅಲ್ಲೇ ಹೊಡೆಸ್ಕೊಂಡಿರೋದು. ಸೊ ಇದೆಲ್ಲ ಟಾಪಿಕ್ ಡೈವರ್ಟ್ ಆಗುತ್ತೆ, ಅದಕ್ಕೆ ನನಗಾಗಲೇ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಇನಾಮ್ದಾರ್ ಸಿನಿಮಾ ಬಗ್ಗೆ ಅಂತ ಬಂದಾಗ ಇನಾಮ್ದಾರ್ ಸಿನಿಮಾದಲ್ಲೂ ಅದನ್ನೇ ಹೇಳಕ್ಕೆ ಹೊರಟಿದ್ದೀವಿ. ಬಣ್ಣದ ಭೇದಗಳ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀವಿ, ವರ್ಣಭೇದಗಳ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀವಿ, ಸಮಾನತೆಯ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀವಿ, ಮೇಲು ಕೀಳು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀವಿ. ಸೊ ಇದೆಲ್ಲವನ್ನು ಒಗ್ಗೂಡ್ಕೊಂಡಿರುವಂಥ ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬೆಂಬಲ ಇರಲಿ. ಎಲ್ಲ ಭಾಷೆಯಲ್ಲೂ ಕೂಡ ಈ ಸಿನಿಮಾ ನನಗನ್ಸ್ದಂಗೆ ನ್ಯೂಟ್ರಲ್ ಕಾನ್ಸೆಪ್ಟ್, ಯಾವುದೇ ರಾಜ್ಯಕ್ಕೆ ಇದು ಸೀಮಿತ ಅಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲ ರಾಜ್ಯದಲ್ಲೂ ಕಾಡು ಜನ ಇದ್ದಾರೆ, ನಾಡಿನ ಜನ ಇದ್ದಾರೆ. ಸೊ ಇದು ಎಲ್ಲ ಭಾಷೆಯಲ್ಲೂ ಕೂಡ ಹಿಟ್ಟಾಗಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ಸಂದೇಶ್ ಈ ಥರದ್ದೊಂದು ಸಬ್ಜೆಕ್ಟ್ ತೊಗೊಂಬಂದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಶಿಲ್ಪ ಅವರು ಅದ್ಭುತವಾದ ಕಾಸ್ಟ್ಯೂಮನ್ನು, ನನಗೆ ಫಸ್ಟ್ ಟೈಮ್ ಪೊಲೀಸ್ ಕಾಸ್ಟ್ಯೂಮನ್ನು ಬಿಟ್ಟು ಬೇರೆ ಯಾವುದೋ ಒಂದು ಬಟ್ಟೆ ಹಾಕೋದಕ್ಕೆ ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾಗೆ ಭಾಳ ತೂಕ ಜಾಸ್ತಿ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಕೊಟ್ಟಂಥ ಬಟ್ಟೆ ನೀವು ಅದು ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದ್ದೀನಿ, ಎಷ್ಟು ಕೆಟ್ಟದಾಗಿ ಕಾಣಿಸಿದ್ದೀನಿ ಅಂತ. ಕೆಟ್ಟದಾಗಿ ಕಾಣಿಸಿದ್ರೆ ದಯವಿಟ್ಟು ಬೈಕೋಬೇಡಿ, ಚೆನ್ನಾಗಿ ಕಾಣಿಸಿದ್ರೆ ಶಿಲ್ಪ ಅವ್ರಿಗೆ ಮೆಸೇಜ್ ಹಾಕ್ಬಿಡಿ ಥ್ಯಾಂಕ್ ಯು ಅಂತ. ಹಾಂ, ಇದು ಗ್ಲಾಮರ್ ಸಣ್ಣಾಗಿದ್ದಕ್ಕ. ಓಕೆ, ಥ್ಯಾಂಕ್ ಯು. ಸೊ ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್, ಅದ್ಭುತವಾದ ಕಲಾ ಬಳಗ ಇದೆ. ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ಶರತ್ ಲೋಹಿತಾಶ್ವ ಸರ್, ಅವಿನಾಶ್ ಸರ್ ಜೊತೆಯಲ್ಲಿ ಈ ಹೊಸ ತಾರಾ ಬಳಗ ಇದೆ. ಇದರಲ್ಲಿ ಹೊಸಬರು ಅಂತ ಎಲ್ರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ರಂಗಭೂಮಿ ಕಲಾವಿದರು ಸುಮಾರಷ್ಟು ಜನ ಇದ್ದಾರೆ. ಆ್ಯಂಡ್ ಮಠಾಧೀಶರು ಯಾವಾಗಲೂ ಹಂಗೆ ಸ್ಮೈಲಲ್ಲೇ ಇರ್ತಾರೆ ಅವರು. ಮಠ ಸರ್ ಸುಮಾರು ಸಿನಿಮಾ ನಾನು ಅವರು ಜೊತೆಲಿ ಮಾಡಿದ್ವಿ. ಅವರು ಕೂಡ ರಂಗಭೂಮಿ ಕಲಾವಿದ, ನನಗಿಂತ ಹಿರಿಯ ಕಲಾವಿದರು, ನಮಗೆಲ್ರಿಗೂ ಗುರುಗಳಂತಲೇ ಹೇಳ್ಬೋದು. ಸೊ ಆ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಆ್ಯಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಕೆಲವೊಂದು ಕರೆಕ್ಷನ್ಸ್ಗಳಾಗಿರ್ಬೋದು, ತಪ್ಪು ಸರಿಗಳನ್ನು ಹೇಳ್ಕೊಡ್ತಾ ಇವತ್ತಿನ ಜನ್ರೇಷನ್ ಮಕ್ಳಿಗೂ ಹೇಳ್ಕೊಡ್ತಾ ಮಾಡ್ಕೊಂಡು ಬರುವಂಥ ಒಬ್ಬ ಕಲಾವಿದರು ಅವರು, ಆ್ಯಕ್ಟ್ ಮಾಡ್ಕೊಂಡು ಬರುವಂಥ ಕಲಾವಿದರು. ಸೊ ಈ ಥರದ ಒಂದು ತಂಡ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ. ಆ್ಯಂಡ್ ನಿರ್ಮಾಪಕರು ನಮ್ಮ ಮೇಲೆ, ಎಲ್ಲರ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ. ತುಂಬ ಜಾಸ್ತಿ, ಸ್ವಲ್ಪ ಜಾಸ್ತಿನೇ ದುಡ್ಡು ಹಾಕಿದ್ದಾರೆ. ಯಾಕಂದ್ರೆ ನಿಮಗೆ CG ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಟೈಗರ್ ಬರೋದಾಗಿರ್ಬೋದು, ಅದ್ರ ಜೊತೆ ಒಂದು ಫೈಟ್ ಇರುವಂಥದ್ದಾಗಿರ್ಬೋದು, ಇದೆಲ್ಲ ಬಂದಾಗ ಸುಮಾರಷ್ಟು ದೊಡ್ಡ ಖರ್ಚಾಗಿದೆ ನಿರ್ಮಾಪಕರಿಗೆ. ಸೊ ಆ ಖರ್ಚು ಅದಕ್ಕಿಂತ ಹೆಚ್ಚು ಗೆಲುವು ಅವ್ರಿಗೆ ಸಿಗಲಿ, ಹೆಸರು ಸಿಗಲಿ, ದುಡ್ಡು ಸಿಗಲಿ ಅಂತ ಆಶಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.